ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಕಾರ್ಕಳದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರದಲ್ಲಿ ಹಿಟ್ಲರ್ ಸರ್ಕಾರ ಇದೆ, ನರೇಂದ್ರ ಮೋದಿ ಒಬ್ಬ ಹಿಟ್ಲರ್, ಅವರ ಸರ್ಕಾರವನ್ನು ಕಿತ್ತೆಗೆಯುವುದೇ ನಮ್ಮ ಉದ್ದೇಶವಾಗಿದೆ ಎಂದು ವೀರಪ್ಪ ಮೊಯ್ಲಿ ಹೇಳಿದರು. ಮೋಸ್ಟ್ ಅನ್ಹ್ಯಾಪಿ ಕಂಟ್ರಿಯಲ್ಲಿ ನಮ್ಮದು 126 ಇದ್ದಾರೆ ವಿದಿನ್ 10 ಬ್ರ್ಯಾಂಡ್ಸ್. ಹಂಗರ್ ಇಂಡೆಕ್ಸ್ನಲ್ಲಿ ವಿ ಆರ್ ದಿ ಲೋವೆಸ್ಟ್ ಹಸಿವಿನ ಇಂಡೆಕ್ಸ್ನಲ್ಲಿ. ಮತ್ತೆ ಯುವಕರಿಗೆ ಉದ್ಯೋಗ ಇಲ್ಲ. ಅವ್ರು ಹೇಳಿದ್ರು 2 ಕೋಟಿ ಉದ್ಯೋಗ ನಾನು ಕೊಡ್ತೇನೆ. ಯಾವಾಗ 2014 ಚುನಾವಣೆ ಒಂದು ಉದ್ಯೋಗ ಅಲ್ಲ, ಉದ್ಯೋಗವನ್ನು ಅಪಹರಿಸಿಕೊಂಡು. ಅದೇ ಪ್ರಕಾರ ಈಗ 40% ಜನರಲ್ ಅನ್ಎಂಪ್ಲಾಯ್ಮೆಂಟ್ ಇದ್ರೆ ಇದರ ಬಗ್ಗೆ ಇಂಟರ್ನ್ಯಾಷನಲ್ ಲೇಬರ್ ಕೋರ್ಟ್ ಬಹಳ ಪರಿಸ್ಥಿತಿ ಗಂಭೀರವಾಗಿದೆ ಭಾರತದಲ್ಲಿ. ಅವರು ಯುವಕ ಸಮುದಾಯದಲ್ಲಿ 83% ನಿರುದ್ಯೋಗ. ಯಾವ ದೇಶದಲ್ಲೂ ಬದುಕಲಿಕ್ಕೆ ಸಾಧ್ಯ ಇದೆ?